ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಒಂದು ದೇಶದ್ರೋಹಿ ಸಂಘಟನೆಯಾಗಿದ್ದು ಅವರು ನನ್ನನ್ನು ಗೂಂಡಾ ಎಂದು ಕರೆದಿದ್ದಕ್ಕೆ ನನಗೆ ಬೇಸರ ಇಲ್ಲ ಎಂದು ಉಡುಪಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಹಿಜಾಬ್ಗೆ ಸಂಬಂಧಿಸಿ ಉಡುಪಿಯ ನಾಯಕರು ಹೇಳಿಕೆ ನೀಡಿಲ್ಲ. ಗಲಭೆ ಮಾಡಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಕೊಡುವುದು ಕ್ಯಾಂಪಸ್ ಫ್ರಂಟ್ನ ಉದ್ದೇಶ. ಅವರು ಮೊದಲು ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕು ನೀಡಲಿ, ಮಸೀದಿಗಳಿಗೆ ಪ್ರವೇಶ ಕುರಿತು ಹೋರಾಟ ಮಾಡಲಿ. ಅದು ಬಿಟ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಹಕ್ಕು ಕೊಡಿ ಎಂದು ಕೇಳುವ ಹಕ್ಕು ಅವರಿಗಿಲ್ಲ ಎಂದು ಯಶ್ಪಾಲ್ ಸುವರ್ಣ ಹೇಳಿದರು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಎಂಬುದೊಂದು ದೇಶದ್ರೋಹಿ ಸಂಘಟನೆ. ಇವತ್ತು ದೇಶದ್ರೋಹಿ ಸಂಘಟನೆ ಅಂದರೆ ಮತಾಂಧ ಶಕ್ತಿಗಳನ್ನು ಸೇರಿಕೊಂಡು ಇವತ್ತು ದೇಶದ ಚಟುವಟಿಕೆಗಳಿಗೆ ಅದನ್ನು ಮಟ್ಟ ಹಾಕುವ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಬೋದು, ಶಿಕ್ಷಣ ವ್ಯವಸ್ಥೆಯನ್ನು ದಮನಗೊಳಿಸುವಂಥ ಒಂದು ಸಂಘಟನೆ. ಇವತ್ತು CFI ಹೆಸರಿನಲ್ಲಿ ನಮ್ಮ ಉಡುಪಿಯಲ್ಲಿ ಒಬ್ಬ ಪೇಡ್ ನಾಯಕ, ಏಕೆಂದರೆ ಇವತ್ತು ಉಡುಪಿ ಭಾಗದವರು ಯಾರು ಕೂಡ ಪತ್ರಿಕೆಗೋಷ್ಠಿ ನಡೆಸಲಿಕ್ಕೆ ಮುಂಬರಲಿಲ್ಲ. ಆದರೆ ಒಬ್ಬ ಪೇಡ್ ನಾಯಕ ಇವತ್ತು ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ಬಂದು ಪತ್ರಿಕೆ ಹೇಳಿಕೆ ಕೊಡ್ತಾನೆ. ಖಂಡಿತವಾಗಿಯೂ CFI ದೇಶಕ್ಕೆ ಅವನ ಕೊಡುಗೆಯನ್ನು, ಈ ಶಿಕ್ಷಣ ಸಂಸ್ಥೆಗೆ ಅವನ ಕೊಡುಗೆಯನ್ನು ಫಸ್ಟ್ ಅರಿತುಕೊಳ್ಬೇಕು. ಅದರಿಂದಾಗಿ CFIನ ಯಾರ ಅಧ್ಯಕ್ಷ ಆ ಪತ್ರಿಕೆ ಹೇಳಿಕೆಯಲ್ಲಿ ನೀಡಿದ ವಿಚಾರದಲ್ಲಿ ಖಂಡಿತವಾಗಿಯೂ ನಾವು ಅದಕ್ಕೆ ತಲೆ ಕೆಡಿಸ್ತಿಲ್ಲ. ಇವತ್ತು ದೇಶದ ಬಗ್ಗೆ, ನಮ್ಮ ಶಿಕ್ಷಣ ಸಂಸ್ಥೆ ಬಗ್ಗೆ ಮಾತಾಡಬೇಕಿದ್ರೆ CFI ಇವತ್ತು ದೇಶದ್ರೋಹಿ ಸಂಘಟನೆ. ಅದರಿಂದಾಗಿ ಅವನಿಗೆ ಯಾವುದೇ ರೀತಿಯ ಅಧಿಕಾರ, ಹಕ್ಕುಗಳು ನಮ್ಮ ದೇಶದ ಬಗ್ಗೆ ಮಾತಾಡಲಿಕ್ಕಿಲ್ಲ. ಇನ್ನೊಂದೇನೆಂದರೆ ಅವರು ಈಗ ಧಾರ್ಮಿಕತೆ ಇರ್ಬೋದು, ಸಾಮಾಜಿಕ ಚಿಂತನೆ ಭಾರಿ ವಿಚಾರಗಳನ್ನು ಮಾತಾಡ್ತಾರೆ. ನಾನು ಅವನಿಗೆ ಒಂದು ಪ್ರಶ್ನೆ ನಿಮ್ಮ ಮಾಧ್ಯಮವನ್ನು ಕೇಳಲಿಕ್ಕೆ ಬರ್ತೇನೆ. ಮೊದಲಿಗೆ ತನ್ನ ಮನೆಯಲ್ಲಿರುವ ಮಹಿಳೆಯರನ್ನು ಪ್ರಾರ್ಥನಾ ಮಂದಿರ ಅಂದರೆ ಅವರ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವ ಮೂಲಕ ಇತರರಿಗೆ ಮಾದರಿಯಾಗುವಂಥ ಒಂದು ಕೆಲಸ ಅವರು ಫಸ್ಟಿಗೆ ಮಾಡಲಿ. ನಂತರ ಈ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದಾಗಲಿ. ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ, ಖಂಡಿತವಾಗಿ ಅವ ಗುಂಡ ಅಂತ ಹೇಳಿದರೆ ನನಗೇನು ಬೇಜಾರಿಲ್ಲ. ಇವತ್ತು ನಾವು ದೇಶ ಪ್ರೇಮದಿಂದ, ದೇಶದ ರಾಷ್ಟ್ರೀಯ ಚಿಂತನೆಯಿಂದ ಕೆಲಸ ಮಾಡೋರು. ಇವತ್ತು ಅವರು ದೇಶ ವಿರೋಧಿ ಆಗಲಿಕ್ಕೆ ಹೋಗಿ, ನಾವು ರಾಷ್ಟ್ರದ ಬಗ್ಗೆ ಪ್ರೇಮ ಇರಲಿಕ್ಕೆ ಹೋಗಿ ಅವ್ರು ನಮ್ಮನ್ನು ಗುಂಡ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ಅಂಥವರಿಗೆ ಸರಿಯಾದ ಉತ್ತರ ಕೊಡಬೇಕಿದ್ರೆ ರಾಷ್ಟ್ರಭಕ್ತರು ಸೇರಿದಾಗ ಮಾತ್ರ ಅದು ಸಾಧ್ಯ ಉಂಟು. ಅದರಿಂದಾಗಿ ಅವನ ಬಗ್ಗೆ ಹೆಚ್ಚು ತಲೆ ಕೆಡಿಸಲಿಕ್ಕೆ ಹೋಗೋದಿಲ್ಲ. ಒಬ್ಬ ಪೇಡ್ ನಾಯಕ. ಇವತ್ತು CFIಗೆ ಅಸ್ತಿತ್ವ ಎಲ್ಲಿ ಉಂಟು? ಉಡುಪಿಯಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ಎಲ್ಲಿ ಉಂಟು? ಕೇವಲ ಈ ಲೇಬಲ್, ಅವರ CFI ಹೆಸರಲ್ಲಿ ಆ ಲೇಬಲ್ ಮತ್ತು ನಮ್ಮ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ನಾನೊಬ್ಬ ಅಧ್ಯಕ್ಷ ಅಂತ ಹೇಳ್ತೇನೆ. CFIಗೆ ದೇಶದ ಬಗ್ಗೆ ಮಾತಾಡುವಂಥ ನೈತಿಕತೆ ಯಾವುದಿಲ್ಲ.